ನಗರದಲ್ಲಿ ಈಗಾಗಲೇ ನೀರಿನ ಸಮಸ್ಯೆಗಳು ತಲೆದೋರುತ್ತಿವೆ. ಎತ್ತರದ ಭಾಗಕ್ಕೆ ಕುಡಿಯುವ ನೀರು ಲಭ್ಯವಾಗುತ್ತಿಲ್ಲ ಎಂದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷೆ ಸುಮಿತ್ರಾ ನಾಯ್ಕ ಅವರು ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಅಮೃತ ಕೃಷ್ಣಮೂರ್ತಿ ಹೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಪತ್ರಿಕೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಹೇಳ್ತಾರೆ, ಆದರೆ ಎತ್ತರದ ಭಾಗಕ್ಕೆ ನೀರು ಬರುತ್ತಿಲ್ಲ. ಇದರಿಂದ ಜನಸಾಮಾನ್ಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೀರು ಸರಿಯಾಗಿ ಪಂಪಿಂಗ್ ಆಗ್ತಾ ಇದೆಯಾ ಅಥವಾ ನೀರು ಡ್ಯಾಮ್ನಲ್ಲಿ ಲಭ್ಯ ಇದೆಯಾ, ಈ ಬಗ್ಗೆ ಅಧಿಕಾರಿಗಳು ಉತ್ತರ ನೀಡಬೇಕು ಅಂತ ಆಗ್ರಹಿಸಿದರು. ಇದಕ್ಕೆ ಅಧಿಕಾರಿಗಳು ಉತ್ತರ ನೀಡಿ ಮೇ 15ರ ತನಕ ಬಜೆಟ್ ಡ್ಯಾಮ್ನಲ್ಲಿ ನೀರಿನ ಲಭ್ಯತೆ ಇದೆ, ಪ್ರತಿದಿನ ಪಂಪಿಂಗ್ ನಡೀತಾ ಇದ್ದು ನೀರಿನ ಬೇಡಿಕೆ ಹೆಚ್ಚಾಗುತ್ತಿರುವುದರಿಂದ ಈ ಸಮಸ್ಯೆ ಉದ್ಭವ ಆಗುತ್ತೆ ಎಂದರು. ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಅಬೂತಿ ಭಟ್ ಮಾತನಾಡಿ 30 MLD ನೀರು ಸರಬರಾಜಿಗಾಗಿ ಮತ್ತೊಂದು ಪೈಪ್ ಅಳವಡಿಸಿ ನೀರು ಸರಬರಾಜಿಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಆದಷ್ಟು ಬೇಗ ಟೆಂಡರ್ ಮುಗಿದರೆ ಈ ಎಲ್ಲ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮಾನ್ಯ ಸಭೆಯಲ್ಲಿ ಉಡುಪಿ ಭಾಗದಲ್ಲಿರುವ ಅಕ್ರಮ ಕಟ್ಟಡಗಳ ತೆರವು ಮಾಡುವಂತೆ ಹಾಗೂ ಇವುಗಳ ಬಗ್ಗೆ ಮಾಹಿತಿ ನೀಡುವಂತೆ ಸದಸ್ಯರು ಆಗ್ರಹಿಸಿದರು. ಒಟ್ಟು 18 ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಆದೇಶವಿದೆ, ಆದರೆ ಕೆಲವರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಆದರೆ ಉಡುಪಿಯ ನಗರ ಭಾಗದಲ್ಲಿರುವ ಅಕ್ರಮ ಕಟ್ಟಡಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತ ಉದಯ್ ಶೆಟ್ಟಿ ತಿಳಿಸಿದ್ದಾರೆ. ಗುಜರಿ ಅಂಗಡಿಯನ್ನು ಹೋಟೆಲ್ ಮಾಡಲಾಗಿದ್ದು ನಿಯಮಗಳ ಪಾಲನೆ ಮಾಡಿದ ಹೋಟೆಲ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಹಿಂದೆ ಇತ್ತು ಅದನ್ನು ತೆಗೆದಿದ್ದಾರೆ. ಆ ನಂತರ ನಮಗೆ ಯಾವುದೇ ಆರ್ಡರ್ಗೆ ಪರ್ಟಿಕ್ಯುಲರ್ ಆದೇಶ ಇಲ್ಲ. ಪಂಪಿಂಗ್ ದಿವಸಕ್ಕೆ 24 MLD ಹೇಳ್ತಾರೆ, ಅಷ್ಟು ಬರಲ್ಲ. ಬರೋದು 20 MLD ಅಷ್ಟು ಬರೋದು. ಇಲ್ಲಿ ನಿಮಗೆ 37 MLD ಹೋಗ್ತದೆ. ಸೊ ಹಾಗಾಗಿ ಅದಕ್ಕೆ ನಾವು ಮೊನ್ನೆ AWA ಬಂದಾಗ ಅದೇ ಪೈಪಲ್ಲಿ ಸಾಕಾಗ್ತದೆ ಅಂತ ಹೇಳ್ತಾರೆ. ನೀರಿದೆ ಅಂದ್ರೆ ನಮ್ಮ ಇವತ್ತಿನ ದಿನದ ಅಂದಾಜಿನ ಪ್ರಕಾರ ಮೇ 20ರವರೆಗೆ ನೀರು ಸರಬರಾಜು ಈಗ ಏನು ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅದೇ ವ್ಯವಸ್ಥೆ ಮಾಡುವಂತ ಸಂಗ್ರಹಣೆ ಇದೆ.